ನಮಸ್ಕಾರ ಸ್ನೇಹಿತರೆ. ವೈಭವದ ತುದಿಯಿಂದ ಬದುಕಿನ ನಶ್ವರತೆಗೆ ಮನಗಂಡು ವೈರಾಗ್ಯದತ್ತ ವಾಲಿದ ಅಪೂರ್ವ ಸುಂದರಿ ವೈಶಾಲಿ ನಗರದ ವಧು ಆಮ್ರಪಾಲಿಯ ಬದುಕು ನಿಜಕ್ಕೂ ಕುತೂಹಲಕರ ಆಗಿದೆ. ಬುದ್ಧ ಹಾಗೂ ಒಬ್ಬ ವೈಶ್ಯೆಯ ಸಂಬಂಧ ಹೇಗಿತ್ತು, ಮುಂದೇನಾಯಿತು ಎನ್ನುವ ನಿಗೂಢ ಕುತೂಹಲಕಾರಿ ಕಥೆಯನ್ನ ಕೇಳಿದರೆ ನೀವು ವಿಚಲಿತರಾಗುವುದು ಸಹಜವೇ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಕಥೆಯನ್ನ ಸಂಪೂರ್ಣವಾಗಿ ಹೇಳೋಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಾವಿನ ಚಿಗುರಿನಂತೆ ಮನೋಹರಕರವಾಗಿ ಇದ್ದ ಹುಡುಗಿಗೆ ಅದೇ ಅರ್ಥದಲ್ಲಿ ಆಮ್ರಪಾಲಿ ಎಂದು ಹೆಸರಿಟ್ಟಿದ್ದರು. ಬಾಲ್ಯದಲ್ಲೇ ಅವಳು ಅತ್ಯಂತ ಚೆಲುವೆ, ವೈಶಾಲಿ ನಗರದಲ್ಲೇ ಅತ್ಯಂತ ಸುಂದರಿ ಎಂಬ ಹೆಸರು ಕೂಡ ಪಡೆದಿದ್ದಳು. ಆಕೆಯನ್ನು ಪಡೆಯಲು ಅನುಭವಿಸಲು ಅಂದಿನ ಶ್ರೀಮಂತರು ರಾಜರು ಸಾಲುಗಟ್ಟು ನಿಲ್ಲುತ್ತಿದ್ದರು. ಹಾಡು, ನೃತ್ಯ, ಕುಣಿತ ಅಂದರೆ ಆಕೆಗೆ ಜೀವ. ಆಮ್ರಪಾಲಿಯ ಈ ರೋಮಾಂಚನಕಾರಿ ಜೀವನ ಹಾಗೂ ನಿಗೂಢ ಅಂತ್ಯದ ಬಗ್ಗೆ ನೀವು ತಿಳಿಯಲು ಕ್ರಿಸ್ತ ಪೂರ್ವ 5ನೇ ಶತಮಾನಕ್ಕೆ ಹೋಗಬೇಕಾಗುತ್ತದೆ. ಹೌದು, ಇವತ್ತಿನ ಬಿಹಾರ್ ರಾಜ್ಯದಲ್ಲಿ ಕ್ರಿಸ್ತ ಪೂರ್ವ 500ರಲ್ಲಿ ವೈಶಾಲಿ ಎಂಬ ನಗರವಿತ್ತು. ಆ ನಗರದಲ್ಲಿ ರಾಜಮನೆತನದವರು ನಗರದ ಶ್ರೀಮಂತರನ್ನು ಸಂತುಷ್ಟಪಡಿಸುವುದಕ್ಕಾಗಿ ರಾಜನರ್ತಿಕಿಯನ್ನು ಅಂದರೆ ನಗರ ವಧುವಾಗಿ ಅಂದರೆ ನಗರದ ವೈಶ್ಯೆಯಾಗಿ ನೇಮಿಸುವ ಅಶ್ಲೀಷ ಸಂಪ್ರದಾಯವಿತ್ತು. ಆ ನಗರ ವಧುವಿಗೆ ಜನಕಲ್ಯಾಣಿ ಎಂಬ ಹೆಸರಿನಿಂದಲೂ ಕರೆಯುತ್ತಿದ್ದರು. ಇಂತಹ ವಿಚಿತ್ರವಾದ ನಗರದಲ್ಲಿ ಆಮ್ರಪಾಲಿಯ ಜನನವಾಗುತ್ತದೆ. ಆಮ್ರಪಾಲಿಯ ತಂದೆ ಮಹಾನಾಮ ಮತ್ತು ಅಪರಿಚಿತ ತಾಯಿಗೆ ಆಮ್ರಪಾಲಿ ಜನಿಸುತ್ತಾಳೆ. ಅವಳು ವೈಶಾಲಿಯ ರಾಜಮನೆತನದ ಉದ್ಯಾನವೊಂದರಲ್ಲಿ ಮಾವಿನ ಮರದ ಬುಡದಲ್ಲಿ ಸಹಜವಾಗಿ ಜನಿಸುತ್ತಾಳೆ ಎಂದು ಹೇಳಲಾಗಿದೆ. ಆದ್ದರಿಂದ ಅವಳ ಹೆಸರು ಆಮ್ರಪಾಲಿ ಎಂದೇ ಇಡಲಾಗಿತ್ತು. ಈ ಅನಾಥ ಮಗು ಕುಮಾರಪಟ್ಟ ಎನ್ನುವ ನೃತ್ಯ ಕಲಿಸುವ ಗುರುವಿಗೆ ಸಿಗುತ್ತಾಳೆ. ಮಾವಿನ ಚಿಗುರಿನ ಹಾಗೆ ಇರುವ ಈ ಮಗು ಮಾವಿನ ಮರದ ಕೆಳಗೆ ಸಿಕ್ಕ ಕಾರಣ ಆ ಮಗುವನ್ನು ಆಮ್ರಪಾಲಿ ಎಂದು ಹೆಸರಿಡಲಾಗುತ್ತದೆ. ಸಂಸ್ಕೃತದಲ್ಲಿ ಆಮ್ರ ಎಂದರೆ ಮಾವು, ಪಲ್ಲವ ಎಂದರೆ ಎಳೆಯ ಎಲೆ ಅಥವಾ ಮೊಗ್ಗು ಎಂದರ್ಥ. ಆಮ್ರಪಾಲಿಯು ಕುಮಾರ ಭಟ್ಟರ ಮನೆಯಲ್ಲಿ ಸಕಲ ಸೌಲಭ್ಯದೊಂದಿಗೆ ಸಂತೋಷವಾಗಿ ಬೆಳೆಯುತ್ತಿದ್ದಳು. ಕುಮಾರ ಭಟ್ಟರು ಪಲ್ಲವಿ ಎಂಬ ಶಿಷ್ಯಗೆ ನೃತ್ಯವನ್ನು ಕಲಿಸುವಾಗ ಆಮ್ರಪಾಲಿ ನೃತ್ಯದ ಕಡೆಗೆ ಆಕರ್ಷಿತಳಾಗುತ್ತಾಳೆ. ಆದರೆ ಕುಮಾರ ಭಟ್ಟರಿಗೆ ತಮ್ಮ ಮಗಳಿಗೆ ನೃತ್ಯವನ್ನು ಕಲಿಸಿ ಅವಳನ್ನು ನಗರ ವಧುವಾಗಿ ಮಾಡುವುದು ಇಷ್ಟವಿರಲಿಲ್ಲ. ಆದರೆ ಆಮ್ರಪಾಲಿ ತನ್ನ ಛಲವನ್ನು ಬಿಡುವುದಿಲ್ಲ. ತಾಯಿ ಮಲ್ಲಿಕಾಳನ್ನು ಪೀಡಿಸಿ ಕದ್ದು ಮುಚ್ಚಿ ಸಕಲ ಪ್ರಕಾರದ ನೃತ್ಯವನ್ನು ಸಂಪೂರ್ಣವಾಗಿ ಕಲಿತು ಬಿಡುತ್ತಾಳೆ. ಮಲ್ಲಿಕಾ ತಮ್ಮ ಮಗಳು ಆಮ್ರಪಾಲಿ ಮುಂದಲ್ಲಿ ನಗರ ವಧುವಾಗುತ್ತಾಳೆ ಎಂಬ ಭಯದಿಂದ ಯಾವುದೇ ರಾಜನ ಆಸ್ಥಾನದಲ್ಲಿ ಕುಣಿಯುವುದಿಲ್ಲ ಎಂದು ಶಪಥ ಮಾಡಿಸಿಕೊಳ್ಳುತ್ತಾಳೆ. ವೈಶಾಲಿ ನಗರಕ್ಕೆ ಹೊಸ ನಗರ ವಧುವಿನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಒಂದು ನೃತ್ಯದ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಅದರಲ್ಲಿ ವಿಜಯಿಯಾದವರನ್ನ ರಾಜನರ್ತಿಕಿಯಾಗಿ ನೇಮಿಸಿ ಅವಳನ್ನೇ ನಗರ ವಧು ಮಾಡುವುದಾಗಿ ಘೋಷಣೆ ಹೊರಡಿಸಿದ್ದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹಲವಾರು ರಾಜ್ಯದ ನರ್ತಕಿಯರು ವೈಶಾಲಿಗೆ ಬಂದಿದ್ದರು. ವೈಶಾಲಿ ನಗರದಿಂದ ಕುಮಾರ ಭಟ್ಟರ ಶಿಷ್ಯೆಯಾದ ಪಲ್ಲವಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವೈಶಾಲಿ ನಗರದ ಘನತೆಯನ್ನು ಎತ್ತಿ ಹಿಡಿಯಬೇಕಾಗಿತ್ತು. ಆದರೆ ಪಲ್ಲವಿ ಹೆಚ್ಚಿನ ಹಣ ಹಾಗೂ ಅಧಿಕಾರದ ಆಸೆಗಾಗಿ ವೈಶಾಲಿಯ ಶತ್ರು ರಾಜ್ಯವಾಗಿದ್ದ ಮಗಧ ರಾಜ್ಯಕ್ಕೆ ಪಲಾಯನಗೈಯುತ್ತಾಳೆ. ನಗರ ವಧು ಆಯ್ಕೆ ನೃತ್ಯ ಸ್ಪರ್ಧೆ ಬಂದೇ ಬಿಟ್ಟಿತ್ತು. ಆದರೆ ವೈಶಾಲಿಯ ಸ್ಪರ್ಧಿ ಪಲ್ಲವಿ ಓಡಿ ಹೋಗಿದ್ದಳು. ವೈಶಾಲಿ ನಗರದ ಮಾನ ಮರ್ಯಾದೆ ಆಗ ಆಮ್ರಪಾಲಿಯ ಕೈಯಲ್ಲಿ ಬಂತು. ಆಮ್ರಪಾಲಿಗೆ ನಗರ ವಧುವಾಗುವ ಆಸೆ ಇರಲಿಲ್ಲ. ಆದರೆ ವೈಶಾಲಿಯ ಘನತೆಯನ್ನು ಕಾಪಾಡುವುದಕ್ಕಾಗಿ ಆಮ್ರಪಾಲಿ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾಳೆ. ಈ ಸುದ್ದಿ ತಿಳಿದು ತಾಯಿ ಮಲ್ಲಿಕಾಗೆ ಎದೆ ಆಘಾತವಾಗಿ ಸಾವನ್ನಪ್ಪುತ್ತಾಳೆ. ಎಲ್ಲ ರಾಜ್ಯದ ನೃತ್ಯಕಿಯರು ನೃತ್ಯವನ್ನು ಪ್ರದರ್ಶಿಸಿದ ನಂತರ ಆಮ್ರಪಾಲಿ ನೃತ್ಯ ಮಾಡಲು ವೇದಿಕೆಗೆ ಬರುತ್ತಾಳೆ. ವೇದಿಕೆಗೆ ಬಂದ ಮೇಲೆ ಆಮ್ರಪಾಲಿಯನ್ನು ನೋಡಿ ಕುಮಾರ ಭಟ್ಟರಿಗೆ ಆಘಾತವಾಗುತ್ತದೆ. ತಮ್ಮ ಮಗಳು ಕೊನೆಗೂ ನಗರ ವಧುವಾದಳು ಎಂಬ ಕೊರಗು ಅವರನ್ನು ಕೊರೆಯತೊಡಗಿತು. ಆಮ್ರಪಾಲಿ ನಗರ ವಧುವಾಗುವುದನ್ನು ನೋಡಲಾರದೆ ಕುಮಾರ ಭಟ್ಟರು ವೈಶಾಲಿಯನ್ನು ಬಿಟ್ಟು ಬೇರೆ ನಗರಕ್ಕೆ ಪಲಾಯನಗೊಳ್ಳುತ್ತಾರೆ. ಕೊನೆಗೆ ವೈಶಾಲಿಯ ಈ ನಗರ ನರ್ತಕಿ ಸ್ಪರ್ಧೆಯಲ್ಲಿ ಆಮ್ರಪಾಲಿ ಭಾಗವಹಿಸಿ ಗೆಲ್ಲುತ್ತಾಳೆ ಕೂಡ. ಅಂದೇ ಅಲ್ಲಿನ ರಾಜ ಮನುದೇವನ ಕಣ್ಣು ಆಕೆಯ ಮೇಲೆ ಬಿತ್ತು. ಅಂದು ನಗರ ನರ್ತಕಿ ಆಗುವುದೆಂದರೆ ವೈಶ್ಯ ಆಗುವುದೆಂದೇ ಅರ್ಥ.
ಆದರೆ ಆಮ್ರಪಾಲಿಗೆ ಅಂಥ ಬದುಕಲು ಇಷ್ಟವಿರಲಿಲ್ಲ. ಆಕೆ ಬಾಲ್ಯ ಸ್ನೇಹಿತ ಪುಷ್ಪಕುಮಾರವನ್ನು ಪ್ರೀತಿಸುತ್ತಿದ್ದಳು. ಅವರಿಬ್ಬರು ಮದುವೆಯಾಗಲು ಕೂಡ ನಿರ್ಧರಿಸಿದ್ದರು. ಇಬ್ಬರು ದೇವಾಲಯವೊಂದರಲ್ಲಿ ಮದುವೆಯಾಗುತ್ತಾರೆ. ಆಮ್ರಪಾಲಿ ಸುಖ ಸಂಸಾರದ ಕನಸು ಕಂಡಿದ್ದಳು. ಆದರೆ ಆಕೆಯನ್ನು ಪಡೆಯುವ ಹಠಕ್ಕೆ ಬಿದ್ದಿದ್ದ ರಾಜ ಮನುದೇವ ಮದುವೆಯ ದಿನವೇ ಆಮ್ರಪಾಲಿಯ ಗಂಡ ಪುಷ್ಪಕುಮಾರನನ್ನು ಕೊಲ್ಲಿಸುತ್ತಾನೆ. ತದನಂತರ ಸಂತಾಪ ಸೂಚನೆ ನಾಟಕವಾಡಿ ಆಮ್ರಪಾಲಿಯಂತಹ ಸುಂದರಿ ಏಕಾಂಗಿಯಾಗಿದ್ದರೆ ಕೆಡಕಾಗುವುದೆಂದು ಪರಪುರುಷರು ಕೂಡ ಆಕೆಯನ್ನು ಪಡೆಯಲು ಪರಸ್ಪರ ಹೊಡೆದಾಡಿ ನಗರದ ಮೇಲೆ ನೆಮ್ಮದಿ ಕೆಡುವೆಂದು ಕಾರಣ ನೀಡಿ ಆಕೆಯನ್ನು ವೈಶಾಲಿಯ ನಗರವಧು ಎಂದೇ ಘೋಷಿಸುತ್ತಾನೆ. ನಗರವಧು ಅಂದರೆ ಬೇರೇನೂ ಅಲ್ಲ, ಅವಳು ಇಡೀ ವೈಶಾಲಿ ನಗರಕ್ಕೆ ಒಬ್ಬ ವೈಶ್ಯಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು. ಆಕೆ ಶ್ರೀಮಂತರ ಜೊತೆ ಮಲಗಬೇಕಾಗಿತ್ತು. ಬೇರೆ ಬೇರೆ ರಾಜರ ಆಸ್ಥಾನದಲ್ಲಿ ನರ್ತಿಸಬೇಕು ಹಾಗೂ ಅವರಿಗೆ ಅವರು ಕೇಳಿದ ಅನುಭವವನ್ನು ಕೊಡಬೇಕಾಗಿತ್ತು. ಅಂದರೆ ಅವಳು ಒಬ್ಬ ಶ್ರೇಷ್ಠ ವೈಶ್ಯಾಗಬೇಕಾಗಿತ್ತು. ಒಂದು ದಿನ ಆಮ್ರಪಾಲಿ ವೈಶಾಲಿಯ ರಾಜನೊಂದಿಗೆ ವನವಿಹಾರಕ್ಕೆ ಹೋಗಿದ್ದಾಗ ಅವಳ ಮೇಲೆ ಹುಲಿ ದಾಳಿ ಮಾಡುತ್ತದೆ. ಅವಳನ್ನು ರಕ್ಷಿಸಬೇಕಿದ್ದ ರಾಜಕುಮಾರ ಹುಲಿಗೆ ಹೆದರಿ ಓಡಿ ಹೋಗುತ್ತಾನೆ. ಅದೇ ಸಮಯಕ್ಕೆ ಮಗಧದ ರಾಜಕುಮಾರ ಬಿಂಬಸಾರ ಅವಳನ್ನು ರಕ್ಷಿಸಿ ಅವಳಿಗೆ ಹತ್ತಿರವಾಗುತ್ತಾನೆ. ಬಿಂಬಸಾರ ವೈಶಾಲಿ ನಗರಕ್ಕೆ ಶತ್ರುವಾಗಿದ್ದನು. ವೈಶಾಲಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಉಜ್ಜಯಿನಿಯ ವೀಣಾವಾದಕ ಅಮೋಘ ಎಂಬ ಹೆಸರಿನಲ್ಲಿ ಮಾರುವೇಷದಲ್ಲಿ ವೈಶಾಲಿಗೆ ಬಂದಿದ್ದನು. ಆಮ್ರಪಾಲಿ ಬಿಂಬಸಾರನಿಗೆ ಮರಳಾಗುತ್ತಾಳೆ. ಬಿಂಬಸಾರ ಮತ್ತು ಆಮ್ರಪಾಲಿಯ ಮಧ್ಯೆ ಪ್ರೇಮಾಂಕಿತವಾಗುತ್ತದೆ. ಅವರು ಗುಪ್ತವಾಗಿ ಮದುವೆಯಾಗುತ್ತಾರೆ. ಆಮ್ರಪಾಲಿ ಬಿಂದುಸಾರನಿಗೆ ವೈಶಾಲಿ ನಗರಕ್ಕೆ ವಾಪಸ್ಸು ಮರಳುತ್ತಾಳೆ. ಬಿಂದುಸಾರನಿಂದ ಆಮ್ರಪಾಲಿಗೆ ಒಂದು ಗಂಡು ಮಗು ಕೂಡ ಜನಿಸುತ್ತದೆ. ಬಿಂದುಸಾರನಿಗೆ ಆಮ್ರಪಾಲಿಯನ್ನು ಬಿಟ್ಟು ಇರಲು ಸಾಧ್ಯವೇ ಆಗದೆ ವೈಶಾಲಿಯನ್ನು ಗೆದ್ದು ಆಕೆಯನ್ನು ಶಾಶ್ವತವಾಗಿ ಪಡೆಯಲು ಯೋಚಿಸಿ ದಂಡೆತ್ತಿ ಬರುತ್ತಾನೆ. ಆದರೆ ವೈಶಾಲಿಯನ್ನು ಅತಿಯಾಗಿ ಪ್ರೀತಿಸಿದ್ದ ಆಮ್ರಪಾಲಿ ಬಿಂದುಸಾರನ ಈ ಯೋಚನೆಗೆ ಸೊಪ್ಪು ಹಾಕುವುದಿಲ್ಲ. ಆಕೆಯ ಮಾತಿಗೆ ಮಣಿದು ಬಿಂಬಸಾರ ವಾಪಸ್ಸು ಮಗಧ ದೇಶಕ್ಕೆ ಹೋಗುತ್ತಾನೆ. ಮುಂದೆ ಬಿಂದುಸಾರನ ಮಗನಾದಂತಹ ಅಜಾತಶತ್ರು ತಂದೆಗಾದ ಅವಮಾನವನ್ನು ತೀರಿಸಿಕೊಳ್ಳಲು ವೈಶಾಲಿಗೆ ಮುತ್ತಿಗೆ ಹಾಕುತ್ತಾನೆ. ಆಗ ಅವನಿಗೆ ಕಣ್ಣಿಗೆ ಬಿದ್ದಿದ್ದೇ ಆಮ್ರಪಾಲಿ. ಅವನು ಕೂಡ ಆಮ್ರಪಾಲಿಯ ಸೌಂದರ್ಯಕ್ಕೆ ಸೋತು ಬಿಡುತ್ತಾನೆ. ಆಕೆಯನ್ನು ಸೆರೆಹಿಡಿದು ಇಡೀ ನಗರವನ್ನು ಸುಟ್ಟು ಹಾಕುತ್ತಾನೆ. ಆಮ್ರಪಾಲಿ ತನ್ನ ಪ್ರೇಮಿ ಬಿಂದುಸಾರನ ಮಗ ಎಂದು ತಿಳಿದು ಆಮ್ರಪಾಲಿಗೆ ಮತ್ತಷ್ಟು ದುಃಖವಾಗುತ್ತದೆ. ಹೆಣ್ಣಿನ ಸೌಂದರ್ಯ ಕಾಮ ಯಾವ ರೀತಿ ಮನುಷ್ಯನನ್ನು ವ್ಯಾಘ್ರನನ್ನಾಗಿ ಮಾಡುತ್ತದೆ. ವಯಸ್ಸಿನ ಪರಿಮಿತಿ ಇಲ್ಲದೆ ಕಾಮಕ್ಕಾಗಿ ತಾಯಿಯ ವಯಸ್ಸಿನ ಹೆಣ್ಣನ್ನು ಕೂಡ ಬಿಡದ ಈ ಗಂಡಸಿನ ಮನಸ್ಥಿತಿಯನ್ನು ಕೊಂಡು ಅವಳು ತುಂಬಾ ನೋವನ್ನು ಅನುಭವಿಸುತ್ತಾಳೆ. ಈ ದುಃಖ ಬದುಕಿನ ಬಗ್ಗೆ ಶೂನ್ಯ ಆವರಿಸಿದ ಅವಳಿಗೆ ನಗರಕ್ಕೆ ಬಂದ ಬುದ್ಧನ ಗಣ ಕಾಣಿಸುತ್ತದೆ. ನೋಟ ಮಾತ್ರದಲ್ಲಿಯೇ ಶಾಂತಿ ನೆಮ್ಮದಿಯನ್ನು ಕರುಣಿಸಿ ಬುದ್ಧನನ್ನು ನೋಡಿ ಅವಳು ಮಾರು ಹೋಗುತ್ತಾಳೆ. ಆಕೆ ಆತನನ್ನು ಸತ್ಕರಿಸಲು ಮನೆಗೆ ಕರೆಯುತ್ತಾಳೆ. ನಗರದ ಜನ ವೈಶ್ಯ ಮನೆಯಲ್ಲಿ ಬುದ್ಧ ಊಟ ಮಾಡುವುದು ಅಪಚಾರ ಎಂದು ಮಾತಾಡಿಕೊಳ್ಳುತ್ತಾರೆ. ಆದರೆ ಬುದ್ಧ ಅದನ್ನೆಲ್ಲ ಲೆಕ್ಕಿಸದೆ ಆಮ್ರಪಾಲಿಯ ಆತಿಥ್ಯವನ್ನು ಸ್ವೀಕರಿಸಿ ಆಕೆಯನ್ನು ಕೂಡ ಹರಿಸುತ್ತಾನೆ. 4 ತಿಂಗಳ ಕಾಲ ಬುದ್ಧ ಅವಳ ಅರಮನೆಯಲ್ಲಿಯೇ ತನ್ನ ಧ್ಯಾನವನ್ನು ಮುಂದುವರಿಸುತ್ತಾನೆ. ಬುದ್ಧನ ಸಾಂಗತ್ಯದಿಂದ ಆಮ್ರಪಾಲಿ ನೆಮ್ಮದಿಯನ್ನು ಪಡೆಯುತ್ತಾಳೆ. ಆಮ್ರಪಾಲಿ ಈ ಎಲ್ಲ ಭೋಗಗಳನ್ನು ತ್ಯಜಿಸಿ ತಾನು ಕೂಡ ಸನ್ಯಾಸಿಯಾಗಿ ನಿನ್ನ ಜೊತೆ ಬರುವೆ ಎಂದು ಬುದ್ಧನನ್ನು ಕೋರುತ್ತಾಳೆ. ಅದುವರೆಗೆ ಬುದ್ಧನ ಗಣದಲ್ಲಿ ಸ್ತ್ರೀಯರು ಇರಲಿಲ್ಲ. ಭಿಕ್ಷುಕಗಳ ಸಂಘಟನೆಯ ನಿಯಮವನ್ನು ಸಡಿಲಿಸಿದ ಬುದ್ಧ ಆಕೆಯನ್ನು ಕೂಡ ಸನ್ಯಾಸಿಯಾಗಿ ಸ್ವೀಕರಿಸುತ್ತಾನೆ. ಸುಖ ಭೋಗ ಪ್ರೇಮಯಾತನೆ ದ್ವೇಷ ಕೋಪ ಯುದ್ಧಗಳ ಮೂಲಕ ಹಾದು ಬಂದ ಆಮ್ರಪಾಲಿಯ ಬದುಕು ಕಡೆಗೂ ಬುದ್ಧನ ಚರಣದಲ್ಲಿ ಅತ್ಯಂತ ನೆಮ್ಮದಿಯನ್ನು ಪಡೆಯುತ್ತದೆ. ಮುಂದೆ ಅವಳು ಶ್ರೇಷ್ಠ ಬುದ್ಧ ಸನ್ಯಾಸಿಯಾಗಿ ಮೆರೆಯುತ್ತಾಳೆ. ಸ್ನೇಹಿತರೆ, ಇದೇ ಆಮ್ರಪಾಲಿಯ ಒಂದು ಅದ್ಭುತ ಕಥೆ.